ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಇದರ 25ನೇ ವರ್ಷದ ಬೆಳ್ಳಿ ಹಬ್ಬ ಸಂಭ್ರಮ ಫೆಬ್ರವರಿ 22 ಮತ್ತು 23ರಂದು ನಡೆಯಲಿದೆ. ಈ ಬಗ್ಗೆ ಉಡುಪಿಯಲ್ಲಿ ಸಮಿತಿಯ ಕೆಪಿ ಶೆಣೈ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿ, ಈ ಕಾರ್ಯಕ್ರಮವು ಕಾರ್ಕಳದ ಶ್ರೀ ವೆಂಕಟರಮಣ ದೇವಸ್ಥಾನ ಶಿಕ್ಷಣ ಸಮೂಹ ಸಂಸ್ಥೆಯ ಸಭಾಂಗಣದಲ್ಲಿ ನಡೆಯಲಿದೆ. ಬೆಳ್ಳಿ ಹಬ್ಬದ ಪ್ರಯುಕ್ತ ಕಾರ್ಕಳ ಗಾಂಧಿ ಮೈದಾನದಲ್ಲಿ ಎಸ್ವಿಟಿ ಶಾಲೆಯವರೆಗೆ ಶೋಭಾಯಾತ್ರೆ ನಡೆಯಲಿದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಸಿಟಿ ರವಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ 25 ಜನ ಕೊಂಕಣಿ ಭಾಷಿಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. 2 ದಿನಗಳ ಸಮಾರಂಭದಲ್ಲಿ ವಿವಿಧ ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ ಎಂದು ಮಾಹಿತಿಯನ್ನ ನೀಡಿದರು. ಫೆಬ್ರವರಿ 22-23ರಂದು ಶನಿವಾರ ಭಾನುವಾರದಂದು ಕಾರ್ಕಳದ ಪ್ರಸಿದ್ಧ ಎಸ್ವಿಟಿ ಶಾಲೆಯ ವಠಾರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ 2 ಭಾಗ ಮಾಡಿದ್ದೇವೆ. ಒಂದು ಸಾಹಿತ್ಯ ಸಮ್ಮೇಳನ, ಎರಡನೇದು ಕೊಂಕಣಿ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಅಂತ ಇಟ್ಕೊಂಡಿದ್ದೀವಿ. ಮೊದಲ ಮುಂದುವರೆದ ದಿವಸ ಸಾಹಿತ್ಯ ಸಮ್ಮೇಳನ, ಕೊನೆಯ ಭಾನುವಾರ ಸಾಯಂಕಾಲ ನಂತರ ಕೊಂಕಣಿ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕಾರ್ಯಕ್ರಮದ ಸ್ವರೂಪ ಹೇಗಿರುತ್ತೆ ಅಂತ ಹೇಳಿದ್ರೆ, 22ರಂದು ಅಂದರೆ ಶನಿವಾರ ಬೆಳಿಗ್ಗೆ 8:30ರಿಂದ ಶೋಭಾಯಾತ್ರೆ ಪ್ರಾರಂಭವಾಗುತ್ತೆ. ಕಾರ್ಕಳದ ಗಾಂಧಿ ಮೈದಾನದಿಂದ ನಮ್ಮ ಎಸ್ವಿಟಿ ಶಾಲೆಯ ವಠಾರ ತನಕ ಶೋಭಾಯಾತ್ರೆ ನಡೀತದೆ. ಅದರಲ್ಲಿ ಕೊಂಕಣಿಯ ಜಾನಪದ ತಂಡದವರು, ವಿವಿಧ ತಂಡದವರು ಅದರಲ್ಲಿ ಭಾಗವಹಿಸ್ತಾರೆ. 9:30 ನಂತರ ಒಂದು ಉಪಹಾರದ ವ್ಯವಸ್ಥೆ ಇರುತ್ತೆ. 10 ಗಂಟೆಗೆ ನಮ್ಮ ಸಾಹಿತ್ಯ ಸಮ್ಮೇಳನದ